ಎಲ್ಲೂರು ಪರಿಸರದಲ್ಲಿ ಜನ ವಿರೋಧಿಯಾಗಿ ಕಾರ್ಯಾಚರಿಸುತ್ತಿರುವ ಯುಪಿಸಿಎಲ್ನಿಂದ ಮುಲ್ಕಿ ಕಡೆಗೆ ವಿದ್ಯುತ್ ಸರಬರಾಜು ನಡೆಸಲು ಕೆಪಿಟಿಸಿಎಲ್ ಮುಂದಾಳತ್ವದಲ್ಲಿ ಟವರ್ ನಿರ್ಮಾಣ ಹಾಗೂ ತಂತಿ ಅಳವಡಿಕೆ ಕಾಮಗಾರಿ ನಡೆಯುತ್ತಿದೆ. ಈ ಸಂದರ್ಭ ಖಾಸಗಿ ಪಟ್ಟ ಸ್ಥಳಕ್ಕೆ ಏಕಾಏಕಿ ನುಗ್ಗಿ ಮರಗಳಿಗೆ ಗುರುತು ಹಾಕಿದ್ದನ್ನು ವಿರೋಧಿಸಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಕೆಪಿಟಿಸಿಎಲ್ ಅಧಿಕಾರಿ ಹಾಗೂ ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಲಿಮರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಸ್ತಪಡ್ಪು ನಿವಾಸಿ ಯಶೋಧ ಎಂಬುವರ ಖಾಸಗಿ ಪಟ್ಟಾ ಸ್ಥಳಕ್ಕೆ ಏಕಾಏಕಿ ನುಗ್ಗಿದ ಟವರ್ ಕಾಮಗಾರಿ ನಡೆಸುತ್ತಿದ್ದ ತಂಡ ಮನೆ ಮಂದಿಗೆ ಯಾವುದೇ ಮಾಹಿತಿ ಸಹಿತ ಅವರೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸದೆ ಖಾಸಗಿ ಸ್ಥಳದ ಮರಗಳಿಗೆ ಗಡಿ ಗುರುತು ಎಂಬುದಾಗಿ ಬಣ್ಣ ಬಳಿದುಕೊಂಡು ಹೋಗಿದ್ದಾರೆ. ಈ ವಿಚಾರ ತಿಳಿದ ಮನೆಯ ಮಹಿಳೆಯರು ಅವರಲ್ಲಿ ವಿಚಾರಿಸಿದಾಗ ಅವರೊಂದಿಗೆ ಸರ್ವಾಧಿಕಾರಿಗಳಂತೆ ವರ್ತಿಸಿ ಇದು ಸರ್ಕಾರದ ಯೋಜನೆ, ಯಾರು ಏನು ಮಾಡುವಂತಿಲ್ಲ, ಮಾತನಾಡುವುದಿದ್ರೆ ಕೋರ್ಟ್ನಲ್ಲಿ ಮಾತಾಡಿ ಎಂಬುದಾಗಿ ಉಡಾಫೆಯ ಉತ್ತರ ನೀಡಿದ್ದಾರೆ. ಈ ವಿಚಾರ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳನ್ನ ವಿಚಾರಿಸಿದಾಗ ಆರಂಭದಲ್ಲಿ ಗಡುಸಾಗಿ ಮಾತನಾಡಿದ್ರು ಗ್ರಾಮಸ್ಥರ ಅನುಭವದ ಮಾತಿನ ಮುಂದೆ ಮಂಕಾಗಿದ್ದಾರೆ. ನಮ್ಮ ಕಾಂಪೌಂಡ್ ಒಳಗೆ ನೀವು ಬರುವಾಗ ಯಾರಿಗೆ ತಿಳಿಸಿ ಏನು ಕೇಳಿಕೊಂಡು ಬರ್ತೀರಿ? ಯಾರನ್ನು ನೀವು ಕೇಳಿ ಮಾತು ಮಾಡಿದ್ದೀರಿ? ನಾನು ಕೇಳೋದಕ್ಕೆ ಡೈರೆಕ್ಟ್ ಆಗಿ ಹೇಳಿ, ನಮ್ಮ ಕಾಂಪೌಂಡ್ ನ ಒಳಗೆ ನೀವು ಬರ್ಬೇಕಿದ್ರೆ ನೀವು ಯಾವ ಪರ್ಮಿಷನ್ ಅಲ್ಲಿ ಬರ್ತೀರ ಅಂತ ನಾನು ಕೇಳೋದು. ಈಗ ನನ್ನ ಅಂಕಲ್ ಮನೆ ಇದು, ಅವರ ಮನೆಗೆ ಬರುವಾಗ ನೀವು ಯಾರ ಹತ್ರ ಕೇಳಿ ಬಂದಿದ್ದೀರಿ ಇಲ್ಲಿಗೆ? ನಂಗೆ ಪೇಪರ್ ಇಲ್ಲಿ ನಾವು ಮರ ಗಲಾಟೆ ಅಂತ ಆಗ್ತದೆ, ಇಲ್ಲಿ ಬರ್ಲಿಕ್ಕೆ ಬಿಡದಿರಿ ನಿಮ್ಮನ್ನು. ಇದು ನಮ್ಮ ಸ್ಥಳ ಅಲ್ವಾ? ಇಲ್ಲಿ ನೀವು ಯಾವ ಅಥಾರಿಟಿಯಲ್ಲಿ ಬರ್ತೀರಿ? ಏನು ನೋಟಿಸ್ ಏನು ಕೇಳಿಕೊಂಡು ಬರ್ತೀರಿ? ಗ್ರಾಮಸ್ಥರಾದ ನವೀನ್ ಚಂದ್ರ ಸುವರ್ಣ ಸಹಿತ ಮನೆ ಮಂದಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಯಾರಲ್ಲಿ ಕೇಳಿ ಖಾಸಗಿ ಸ್ಥಳಕ್ಕೆ ನುಗ್ಗಿ ನಮ್ಮ ಮರಗಳಿಗೆ ಗುರುತು ಹಾಕಿದ್ದೀರಿ, ಯಾವುದೇ ಕಾರಣಕ್ಕೆ ಕಾನೂನು ಮೀರಿ ಖಾಸಗಿ ಸ್ಥಳಕ್ಕೆ ಪ್ರವೇಶ ಮಾಡಿದ್ದೀರಿ ಎಂದಾದ್ರೆ ಮುಂದೆ ನಡೆಯಬಹುದಾದ ಯಾವುದೇ ಅನಾಹುತಕ್ಕೆ ನೀವೇ ಜವಾಬ್ದಾರರು ಎಂಬುದಾಗಿ ಗುಡುಕಿದ್ದಾರೆ. ಮರಕ್ಕೆ ನೀವು ಮಾಡುವ ಮಾರ್ಕ್ ಮಾಡ್ತಿರೋದು ನಮ್ಮನ್ನು ಕೇಳಿ ಮಾಡಿ. ಯಾರ್ತ ಕೇಳಿ ಮಾಡ್ತೀರಿ ನೀವು? ಇಲ್ಲಿ ಬಂದು ನೀವು ಯಾರು ಇಲ್ಲದಾಗ ಬಂದು ಇಲ್ಲಿ ಮಾರ್ಕ್ ಮಾಡಿ ಹೋಗ್ತಿರಲ್ವಾ? ಮತ್ತೆ ಯಾರು ಇಲ್ಲದಾಗ ಮನೆಯಲ್ಲಿ ಅವ್ರ ಅತ್ತೆ ಮನೆಗೆ ನೀವು ಮಾರ್ಕ್ ಮಾಡಿ ಹೋಗಿದಲ್ಲ, ನಾಯಿ ಬಗುಳ ಗೊತ್ತದಲ್ಲ ಸರ್ ಅವರಿಗೆ ವಿಷಯ ಹೇಳಿದ ಅದು ನಾವು ನೋಡಿ. ನಾನು ಪಂಚಾಯತಿಯ ಮಾಜಿ ಅಧ್ಯಕ್ಷ. 10-12 ಇದೇ ಲೈನಿಗೆ ನನಗೂ ಕೂಡ ಬಂದಿತ್ತು. ಅಭಯ್ ಚಂದ್ರ ಜೈನರವರು ನನಗೆ ಆಚೆಯಿಂದ ಫೋನ್ ಮಾಡಿದ್ರು, ಏನು ಮುಲ್ಕಿ ಲೈನ್ ಮಾಡಲಿಕ್ಕೆ ಬಿಡುದಿಲ್ಲ ಅಂತ. ಲೈನ್ ಮಾಡಿ ಏನು ಬೇಕಿದ್ರೆ ಮಾಡಿಕೊಳ್ಳಿ, ಪ್ರೊಸೀಜರ್ ಪ್ರಕಾರ ಅಂತ ಇದಕ್ಕೆ ಹೇಳಿಕೊಳ್ಳಿ. ಒಂದು ಮನೆ ಅಂಗಳಕ್ಕೆ ಬರುವಾಗ ಮನೆಯವರಿಗೆ ಇಂಟಿಮೇಷನ್ ಕೊಡಿ. ಎಲ್ಲಿ ಕೊಡ್ತೀರಿ? ಕಾನೂನುಬದ್ಧವಾಗಿ ಸಂತ್ರಸ್ತರಿಗೆ ನೀಡಬೇಕಾದ ಪರಿಹಾರವನ್ನ ನೀಡದ ಹೊರತು ಮರದ ಒಂದು ರೆಂಬೆಯನ್ನ ಮುಟ್ಟದಂತೆ ತಾಕೀತು ಮಾಡಿದಾಗ ಸಪ್ಪಿಮೊರೆಯೊಂದಿಗೆ ಸ್ಥಳದಿಂದ ತೆರಳುವ ಮೂಲಕ ಕೆಪಿಟಿಸಿಎಲ್ ಅಧಿಕಾರಿಗಳ ಸರ್ವಾಧಿಕಾರಕ್ಕೆ ಬ್ರೇಕ್ ಬೀಳುವ ಮೂಲಕ ಮತ್ತೆ ಹಿನ್ನಡೆಯಾಗಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.